ವೀಕ್ಷಕರೇ ನಮಸ್ಕಾರ. ದಂತಮಂಥನ ದಂತ ಆರೋಗ್ಯದ ಬಗ್ಗೆ ಆರೋಗ್ಯಕರ ಚರ್ಚೆ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ಅರ್ಪಿಸುವ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಂಚಿಸುವ ವಿಚಾರ ಟೂತ್ ವೈಟನಿಂಗ್, ಡೆಂಟಲ್ ಬ್ಲೀಚಿಂಗ್. ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಯುವ ದಂತವೈದ್ಯರಾದಂಥ ಡಾಕ್ಟರ್ ಅಶ್ವಿನ್ PS ಅವರು. ನಿಮಗೆ ಸ್ವಾಗತ. ಡಾಕ್ಟರ್ ಅಶ್ವಿನ್ ಅವರೇ, ಈ ಹಲ್ಲಿನ ಬಣ್ಣ ಯಾಕೆ ಚೇಂಜ್ ಆಗ್ತದೆ? ನೈಸರ್ಗಿಕವಾಗಿ ನಮಗೆ ಹಲ್ಲಿನ ಬಣ್ಣ ಬೆಳ್ಳಗಿರ್ತದೆ, ಆದರೆ ಹಲವಾರು ಕಾರಣಗಳಿಂದ ಹಲ್ಲಿನ ಬಣ್ಣ ಮಾಸ್ತದೆ, ಹಲ್ಲಿನ ಬಣ್ಣ ಬದಲಾಗ್ತದೆ. ಇದು ಯಾಕೆ ಬದಲಾಗ್ತದೆ? ಇದಕ್ಕೆ ಕಾರಣಗಳೇನು? ಇದರ ಬಗ್ಗೆ ಸ್ವಲ್ಪ ಬೆಳಕು ನೀಡ್ತೀರಾ? ಖಂಡಿತ. ಈಗ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತೇಳಿ ಮಾತಿದೆ. ಅದೇ ಥರ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹಲ್ಲುಗಳು ಯಾವತ್ತೂ ಬಿಳಿಯಾಗಿರ್ಬೇಕಾಗಿಲ್ಲ. ಅಂದರೆ ಈಗ ಹಲ್ಲಿನ ನಾರ್ಮಲ್ ಕಲರ್, ಈಗ ಹಲ್ಲು ಅಂತ ಹೇಳಿದರೆ ಬಿಳಿ ಅಂತ ಹೇಳೋ ಒಂದು ನಮ್ಮ ಮನಸ್ಸಲ್ಲಿ ಅಥವಾ ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ಒಂದು ಮಾತಿದೆ. ಆದರೆ ನಿಜವಾಗಿ ಹಲ್ಲಿನ ಬಣ್ಣ ಈಗ ಹಲ್ಲಿನ ಪದರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ಹಲ್ಲಿನಲ್ಲಿ 3 ಪದರ ಇದೆ, ಅನಾಮಲ್, ಡೆಂಟಿನ್, ಪಲ್ಪ್ ಅಂತೇಳಿ. ಈ ಅನಾಮಲ್ ಅಂತ ಹೇಳೋ ಹೊರಗಿನ ಪದರ ಅದು ಟ್ರಾನ್ಸ್ಲೂಸೆಂಟ್, ಅಂದರೆ ಅರೆ ಪಾರದರ್ಶಕ. ಅದಕ್ಕೆ ಅದರದ್ದೇ ಆದ ಬಣ್ಣ ಅಂತೇಳಿ ಇಲ್ಲ. ಸೊ ಅದರ ಒಳಗಿನ ಪದರದ ಬಣ್ಣದ ಮೇಲೆ ಅದು ಅವಲಂಬಿತ ಆಗಿದೆ. ಈಗ ಡೆಂಟಿನ್ ಅಂತ ಹೇಳೋದು ಸಾಧಾರಣ ಗ್ರೇಯಿಶ್ ವೈಟ್ ಅಥವಾ ಯೆಲ್ಲೋಯಿಶ್ ವೈಟ್, ಹಳದಿಯುಕ್ತ ಬಿಳಿ ಇರ್ತದೆ. ಹಾಗಾಗಿ ಕೆಲವೊಂದು ಸತಿ ಸಾಮಾನ್ಯವಾಗಿ ಕೆಲವು ಜನರಲ್ಲಿ ಅನಾಮಲ್ ಅಂದರೆ ಅದರ ದಪ್ಪ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ, ಆದರೆ ಅದರ ಅರೆಪಾರದರ್ಶಕತೆಯಿಂದಾಗಿ ಕೆಲವೊಂದು ಸ್ವಲ್ಪ ಹಳದಿಯಾಗಿ ಕಾಣುವುದು ಸಹಜ. ಇದು ಸಹಜ ವಿಚಾರ. ಈಗ ಹಲ್ಲಿನ ಮೇಲೆ ಕಲೆಗಳು ಅಥವಾ ಹಲ್ಲಿನ ಬಣ್ಣ ಬದಲಾಗುವುದರ ವಿಚಾರಕ್ಕೆ ಬಂದರೆ, ಹಲ್ಲಿನ ಕಲೆಗಳು 2 ರೀತಿ ಇದೆ, ಎಕ್ಸ್ಟ್ರಿನ್ಸಿಕ್ ಸ್ಟೈನ್ ಮತ್ತೆ ಇಂಟ್ರಿನ್ಸಿಕ್ ಸ್ಟೈನ್ ಅಂತ ಹೇಳಿ ನಾವು ಹೇಳ್ತೇವೆ. ಓಕೆ, ಏನಿದು ಎಕ್ಸ್ಟ್ರಿನ್ಸಿಕ್ ಮತ್ತೆ ಇಂಟ್ರಿನ್ಸಿಕ್ ಸ್ಟೈನ್ ಅಂದ್ರೆ? ಎಕ್ಸ್ಟ್ರಿನ್ಸಿಕ್ ಅಂತ ಹೇಳಿದ್ರೆ ಹೊರಗಿನ ವಿಚಾರ, ಅಂದ್ರೆ ಬಾಹ್ಯ ಕಾರಣಗಳಿಂದ, ಅಂದ್ರೆ ನಾವು ತಿನ್ನುವ ಆಹಾರ ಸೇವನೆಯಿಂದ ಆಗಿರ್ಬೋದು, ಅಥವಾ ಕುಡಿಯುವ ಪದಾರ್ಥಗಳಾಗಿ ಚಹಾ, ಕಾಫಿ, ಹೀಗೆ ಕುಡಿಯುವ ವಿಚಾರಗಳು ಅಥವಾ ತಿನ್ನುವ ವಿಚಾರ. ಸೊ ನಾವು ತಿನ್ನುವ ಆಹಾರಗಳಿಂದ ಸಹ ಹಲ್ಲಿನ ಬಣ್ಣ ಬದಲಾಗ್ತದೆ ಅಂತ ತಾವು ಹೇಳೋದು? ಹೌದು, ತಿನ್ನುವ ಆಹಾರದ ವಿಚಾರದಿಂದ ಕೂಡ ಹಲ್ಲಿನ ಬಣ್ಣ ಸ್ವಲ್ಪ ಬದಲಾಗುವಂತ ಸಾಧ್ಯತೆ ಇರ್ತದೆ, ಸ್ಟೇನ್ಸ್ ಬರುವಂತಹ ಸಾಧ್ಯತೆ ಇರ್ತದೆ. ಇದಲ್ಲದೆ ಮುಖ್ಯವಾಗಿ ಧೂಮಪಾನ ಮಾಡುವವರಲ್ಲಿ ಅಥವಾ ತಂಬಾಕು ಜಗಿಯವರಲ್ಲಿ ನಾವು ನೋಡಿರ್ಬೋದು, ಸ್ವಲ್ಪ ಬ್ರೌನಿಶ್ ಅಥವಾ ಕಂದು ಬಣ್ಣಕ್ಕೆ ತಿರುಗಿರ್ತದೆ ಅಥವಾ ಕಪ್ಪಾಗಿರ್ತದೆ. ಹಾಗೆ ಅತಿಯಾಗಿ ತಿನ್ನುವರಲ್ಲಿ ಸಂಪೂರ್ಣವಾಗಿ ಕಪ್ಪು ಅಥವಾ ಕಂದು ಬಣ್ಣಕ್ಕೆ ತಿರುಗಿರ್ತದೆ. ಇದೆಲ್ಲ ಎಕ್ಸ್ಟ್ರಿನ್ಸಿಕ್ ಸ್ಟೈನ್, ಹೊರಗಿನ ಅಥವಾ ಬಾಹ್ಯ ಕಾರಣಗಳಿಂದ ಆಗುವಂತಹ ಕಲೆಗಳು ಎಕ್ಸ್ಟ್ರಿನ್ಸಿಕ್ ಸ್ಟೈನ್ ಅಂತ ಹೇಳಿ. ಇನ್ನು ಇಂಟ್ರಿನ್ಸಿಕ್ ಸ್ಟೈನ್ ಅಂತ ಏನು ಹೇಳಿದ್ರಿ, ಅದು ಯಾಕಾಗಿ ಬರ್ತದೆ? ಹಲ್ಲಿನ ಬಣ್ಣ ಯಾಕೆ ಬದಲಾಗುತ್ತದೆ? ಒಳಗಡೆಯಿಂದಲೇ ಬದಲಾಗತ್ತೆ ಅಂತ ತಾವು ಹೇಳಿದ್ರಿ, ಯಾಕಾಗಿ ಬದಲಾಗ್ತದೆ? ಹೌದು, ಈಗ ಇಂಟ್ರಿನ್ಸಿಕ್ ಸ್ಟೈನ್ಸ್ ಅಂತ ಹೇಳಿದ್ರೆ ಹಲ್ಲಿನ ಒಳಗಡೆ ಈಗ ಕೆಲವೊಂದ್ಸತಿ ಈಗ ಬಿದ್ದು ಪೆಟ್ಟಾಗುವಂಥದ್ದು ಅಥವಾ ಈ ಆಕ್ಸಿಡೆಂಟ್ನಲ್ಲಿ ಅಥವಾ ಹೀಗಿರುವ ಕಾರಣಗಳಿಂದ ಕೆಲವೊಂದ್ಸತಿ ಹಲ್ಲಿಗೆ ಒಂದು ಪೆಟ್ಟು ಬೀಳ್ತದೆ. ಈ ಪೆಟ್ಟು ಬಿದ್ದ ಕೆಲವೊಂದ್ಸತಿ ಹಲ್ಲು ಮುರಿಬೇಕು ಅಂತಾನೆ ಏನಿಲ್ಲ, ಹಲ್ಲಿನ ಒಳಗಿರುವ ಪಲ್ಪ್ ಅಂತ ಏನಿರ್ತದೆ ಅದರ ಒಳಗಿರುವ ನರಗಳು ಅಥವಾ ಈ ಕೋಶಗಳು ಅದರ ಜೀವ ಅದರ ಸ್ವಲ್ಪ ಸಮಯದಲ್ಲಿ ಅದು ಕಡಿಮೆ ಆಗ್ತಾ ಹೋಗ್ತದೆ ಅಥವಾ ಅದು ಹಲ್ಲಿನ ಜೀವ ಕಳೆದುಕೊಳ್ಳೋದು ಅಂತ ಹೇಳ್ಬೋದು. ಸೊ ಹಾಗೆ ಆದಾಗ ಕೂಡ ಕೆಲವೊಂದ್ಸತಿ ಹಲ್ಲಿನ ಬಣ್ಣ ಬದಲಾಗ್ತದೆ. ಇನ್ನು ಕೆಲವೊಂದ್ಸತಿ ಜೆನೆಟಿಕ್ ಆಗಿ ಕೆಲವೊಂದು ಜೆನೆಟಿಕ್ ತೊಂದರೆಗಳಿದೆ, ಅಮೆಲೋಜೆನೆಸಿಸ್ ಇಂಪರ್ಫೆಕ್ಟ್ ಅಂತೇಳಿ ನಾವು ಹೇಳ್ತೀವಿ, ಅಥವಾ ಡೆಂಟಿನೋಜೆನೆಸಿಸ್ ಇಂಪರ್ಫೆಕ್ಟ್, ಕೆಲವು ಜೆನೆಟಿಕ್ ಕಾರಣಗಳಿವೆ, ಇದರಿಂದ ಬದಲಾಗ್ತದೆ. ಇನ್ನು ಕೆಲವೊಂದ್ಸತಿ ಈ ಹಲ್ಲಿನ ಬೆಳವಣಿಗೆ ಸಮಯದಲ್ಲಿ ಗರ್ಭಿಣಿಯರಲ್ಲಿ ಕೆಲವೊಮ್ಮೆ ಔಷಧಿ ತಗೊಂಡಾಗ ಆಗ್ತದೆ ಅಂತ ಕೆಲವೊಂದು ಕಡೆ ನಾವು ಓದಿದ್ದೇವೆ. ಹೌದು, ಈಗ ಟೆಟ್ರಾಸೈಕ್ಲಿನ್ ಅಂತ ಹೇಳಿ ಒಂದು ಆಂಟಿಬಯೋಟಿಕ್ ಮಾತ್ರೆಗಳನ್ನ ಬಳಸ್ತಾರೆ. ಇತ್ತೀಚೆಗೆ ಅದರ ಬಳಕೆ ಸ್ವಲ್ಪ ಕಡಿಮೆ ಆಗಿದೆ, ಮತ್ತೆ ಅದರಿಂದ ಆಗುವ ದುಷ್ಪರಿಣಾಮ ಈಗ ಎಲ್ಲರಿಗೂ ತಿಳಿದಿರುವ ಕಾರಣ ಗರ್ಭಿಣಿಯರಲ್ಲಿ ಆ ಮಾತ್ರೆಗಳನ್ನು ಜಾಸ್ತಿ ಕೊಡುವುದಿಲ್ಲ. ಆದರೆ ಟೆಟ್ರಾಸೈಕ್ಲಿನ್ ಮಾತ್ರೆಗಳು ಗರ್ಭಿಣಿಯರಿಗೆ ಕೊಟ್ಟಲ್ಲಿ ಈ ಹಲ್ಲಿನ ಬೆಳವಣಿಗೆ ಸಮಯದಲ್ಲಿ ಹಲ್ಲಿನ ಮೇಲೆ ಒಂದು ಬಿಳಿಯಾಗಿ ಅಥವಾ ಒಂದು ಫ್ಲೆಕ್ಸ್ ಅಂತೇಳಿ ನಾವು ಹೇಳ್ತೇವೆ, ಆ ಥರದ ಪ್ಯಾಚ್ ಥರ ಒಂದು ಕಲೆಗಳು ಮಗುವಿನಲ್ಲಿ ಕಂಡುಬರುವ ಸಾಧ್ಯತೆ ಇದೆ. ಸೊ ಹೀಗೆ ಹಲ್ಲಿನ ಬಣ್ಣ ಒಳಗಿನ ಕಾರಣಗಳಿಂದ ಮತ್ತು ಹೊರಗಿನ ಕಾರಣಗಳಿಂದ ಆಗತ್ತೆ. ಈಗ ನಾವು ಬ್ಲೀಚಿಂಗ್ ಅನ್ನು ಏನು ಹೇಳ್ತೇವೆ, ಇದು ಯಾವ ರೀತಿಯ ಈ ಬಣ್ಣ ಬದಲಾದಾಗ ನಾವು ಬ್ಲೀಚಿಂಗ್ ಅನ್ನ ಮಾಡಬಹುದು ಮತ್ತೆ ಹೇಗೆ ಮಾಡಬಹುದು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಈ ಹಲ್ಲಿನ ಕಲೆಗಳನ್ನು ತೆಗಿಲಿಕ್ಕೆ ಈಗ ಎಕ್ಸ್ಟ್ರಿನ್ಸಿಕ್ ಸ್ಟೈನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇದು ಹೊರಗಿನ ಕಾರಣದಿಂದ ಆಗುವ ಕಾರಣ, ಈಗ ಹಲ್ಲನ್ನು ಶುಚಿಗೊಳಿಸುವುದರಿಂದಾಗಲಿ ಅಥವಾ ಹಲ್ಲಿನ ಕ್ಲೀನಿಂಗ್ ಅಂತ ಸ್ಕೇಲಿಂಗ್ ನಾವೇನು ಟ್ರೀಟ್ಮೆಂಟ್ ಮಾಡ್ತೇವೆ, ಇದರಿಂದ ಈ ಎಕ್ಸ್ಟ್ರಿನ್ಸಿಕ್ ಸ್ಟೈನ್ಸ್ ಅನ್ನು ನಾವು ತೆಗಿಬಹುದು. ಇಂಟ್ರಿನ್ಸಿಕ್ ಸ್ಟೈನ್ಸ್ನ ವಿಚಾರ ಬಂದಾಗ ನಾವು ಈ ಟೂತ್ ವೈಟನಿಂಗ್ ಅಥವಾ ಬ್ಲೀಚಿಂಗ್ ಅಂತ ಹೇಳುವ ಚಿಕಿತ್ಸೆ ಮಾರು ಹೋಗಬೇಕಾಗ್ತದೆ. ಸೊ ಇಂಟರ್ನಲ್ ಸ್ಟೈನ್ಸ್ಗಳಿಗೆ ಒಳಗಿಂದಾದಂಥ ಇದಕ್ಕೆ ನಾವು ಹಲ್ಲು ಶುಚಿಗೊಳಿಸಿದರೆ ಖಂಡಿತವಾಗಿ ಹೋಗುವುದಿಲ್ಲ. ಸೊ ಒಳಗಿನ ಭಾಗದಲ್ಲಿ ಆದಂತಹ ಈ ಹಲ್ಲಿನ ಬಣ್ಣ ಚೇಂಜ್ ಆದನ್ನು ನಾವು ಬ್ಲೀಚಿಂಗ್ ಮಾಡಿ ಸರಿಪಡಿಸಬೇಕು ಅಂತ ತಾವು ಹೇಳ್ತೀರಾ. ಏನಿದು ಬ್ಲೀಚಿಂಗ್ ಅಂದರೆ ಏನಿದು ಮ್ಯಾಜಿಕ್? ಈಗ ಬ್ಲೀಚಿಂಗ್ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಅಥವಾ ಈಸ್ಥೆಟಿಕ್ ಟ್ರೀಟ್ಮೆಂಟ್, ಈಗ ಸೌಂದರ್ಯ ವರ್ಧಕ. ಬೇಸಿಕಲಿ ಇದು ಒಂದು ಮನುಷ್ಯನ ಅವರ ಸೌಂದರ್ಯ ಹೆಚ್ಚಿಸುವಲ್ಲಿ ಬೇಕಾಗುವಂತ ಒಂದು ಚಿಕಿತ್ಸೆ. ಇದು ಇಲ್ಲದಿದ್ರೆ ಬದುಕಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅಂತಹ ಟ್ರೀಟ್ಮೆಂಟ್ ಅಲ್ಲ, ಇದು ಸೌಂದರ್ಯವರ್ಧಕ ಚಿಕಿತ್ಸೆ. ಓಕೆ, ಈಗ ಬ್ಲೀಚಿಂಗ್ ಅನ್ನೋದು ಸೌಂದರ್ಯವರ್ಧಕ ಚಿಕಿತ್ಸೆ ಅಂತ ತಾವು ಹೇಳ್ತೀರಾ. ಇದರ ಬಗ್ಗೆ
ಹೆಚ್ಚಿನ ಮಾಹಿತಿಯನ್ನು ಒಂದು ಬ್ರೇಕಿನ ಮೊದಲು ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ದಂತಮಂಥನ ಕಾರ್ಯಕ್ರಮದಲ್ಲಿ ದಂತ ಬಿಳುಪೀಕರಣ, ಡೆಂಟಲ್ ಬ್ಲೀಚಿಂಗ್ ಈ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನಿದು ಡೆಂಟಲ್ ಬ್ಲೀಚಿಂಗ್ ಅಂತ ಮಾತಾಡ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ ಅಶ್ವಿನ್ ಇದ್ದಾರೆ. ಏನಿದು ದಂತ ಬ್ಲೀಚಿಂಗ್ ಅಂದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿ. ಹೌದು, ನಾನು ಆಗಲೇ ಹೇಳಿದಾಗ ಇದೊಂದು ಕಾಸ್ಮೆಟಿಕ್ ಟ್ರೀಟ್ಮೆಂಟ್. ಅಂದರೆ ಈಗ ಹಲ್ಲಿನ ಬಣ್ಣ ಈಗ ಡಾರ್ಕ್ ಆಗಿದ್ದಾಗ ಅಥವಾ ಡಿಸ್ಕಲರ್ ಆಗಿದ್ದಾಗ, ಬಣ್ಣ ಬದಲಾಗಿದ್ದಾಗ ಅದನ್ನು ವಾಪಸ್ ನಾರ್ಮಲ್ ಅಂದರೆ ಸಾಮಾನ್ಯವಾಗಿ ಹೇಗಿರಬೇಕು ಆ ಬಿಳುಪು ಅಥವಾ ಒಂದು ಸಾಮಾನ್ಯವಾದ ಬಣ್ಣಕ್ಕೆ ಭರಿಸುವಲ್ಲಿ ಬೇಕಾದ ಮಾಡುವಂತಹ ಒಂದು ಚಿಕಿತ್ಸೆ. ಇದಕ್ಕೆ ಈ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಕೆಲವೊಂದು ಕೆಮಿಕಲ್ಗಳನ್ನು ಬಳಸ್ತಾರೆ. ಅಂದ್ರೆ ಸೋಡಿಯಂ ಪರ್ಬೋರೇಟ್ ಅಂತ ಹೇಳಿದೆ. ಇದನ್ನ ದಂತ ವೈದ್ಯರು ಮಾಡ್ತಾರ ಅಲ್ಲ ತಾವು ಮನೆಯಲ್ಲೇ ಮಾಡುವುದು? ಈಗ ನಾವು ಕೆಲವೊಂದು ಕಡೆ ಮಾರುಕಟ್ಟೆಯಲ್ಲಿ ನೋಡ್ತೀವಿ, ಹಲ್ಲು ಬಿಳಿಯಾಗಿಸುವ ದ್ರಾವಣ ಸಿಗ್ತದೆ ಅಂತ ಹೇಳಿ. ಇದನ್ನು ಈ ರೀತಿ ಮಾಡುವುದು ಸರಿಯಾ ಅಲ್ಲ ದಂತ ವೈದ್ಯರೇ ಮಾಡಬೇಕಾ? ಈಗ ಮಾರುಕಟ್ಟೆಯಲ್ಲಿ ಜಾಹೀರಾತಲ್ಲಿ ನಾವು ಹಲವಾರು ವಿಚಾರಗಳನ್ನು ನೋಡ್ತೇವೆ. ಟೂತ್ ವೈಟನಿಂಗ್, ಬ್ರೈಟ್ ಸ್ಮೈಲ್, ಹೀಗೆಲ್ಲ ಸಾವಿರ ವಿಚಾರಗಳು. ಈಗ ಅಮೆಜಾನ್ಗಳಲ್ಲಿ ಎಲ್ಲ ಆನ್ಲೈನ್ ಅಲ್ಲಿ ಸಹ ಈಗ ಹಲ್ಲು ಬಿಳುಪಾಗಿಸುವ ದ್ರಾವಣಗಳು ಸಿಗ್ತದೆ, ಟೂತ್ ಪೇಸ್ಟ್ಗಳು ಸಿಗ್ತದೆ ಅಂತ ಹೇಳಿ ಬರ್ತದೆ. ಇದನ್ನ ಉಪಯೋಗಿಸುವುದು ಸರಿಯಾ? ಹೌದು. ಈಗ ನಮಗೆ ಈ ಇದು ಸೌಂದರ್ಯದ ಬಗ್ಗೆ ಕನ್ಸರ್ನ್ ಜಾಸ್ತಿ ಇರುವಂತಹ ಈ ಕಾಲದಲ್ಲಿ ಈ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ಹೇಳ್ತೇವೆ. ಈ ತರ ನಾವು ಜಾಹೀರಾತಲ್ಲಿ ನೋಡುವಂಥದ್ದು ಅಥವಾ ಅಂಗಡಿಯಲ್ಲಿ ಡೈರೆಕ್ಟ್ ಆಗಿ ಸಿಗುವಂಥದ್ದು, ಇದರಿಂದ ಎಷ್ಟರ ಮಟ್ಟಿಗೆ ಅದು ಪರಿಣಾಮಕಾರಿ ಆಗ್ಬೋದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದ ನಮ್ಮ ಬಾಯಿಗೆ ಯಾವ ರೀತಿಯಾದ ಚಿಕಿತ್ಸೆ ಬೇಕು ಅದನ್ನು ದಂತವೈದ್ಯರ ಸಲಹೆಯ ಮೂಲಕ ಮಾಡಿಸಿಕೊಳ್ಳುವುದು, ಅಥವಾ ಅವರಲ್ಲಿರುವ ಕಲೆಗಳಿಗೆ ಯಾವ ಮಟ್ಟದ ಚಿಕಿತ್ಸೆ ಬೇಕು, ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ಇಂದ ಮಾಡಬಹುದಾ ಅಥವಾ ಈ ತರ ಬ್ಲೀಚಿಂಗ್ ನಂತಹ ಚಿಕಿತ್ಸೆಗಳು ಬೇಕಾ ಅಂತ ಹೇಳಿ ಸಲಹೆ ಪಡೆದುಕೊಂಡು ಮುಂದೆ ಹೋಗುವುದು ಉತ್ತಮ. ಓಕೆ, ಸೊ ತಾವು ಹೇಳ್ತೀರಿ ಆನ್ಲೈನಲ್ಲಿ ಯಾವುದೇ ರೀತಿಯ ಪರ್ಚೇಸ್ ಮಾಡಿ ಈ ರೀತಿ ಹಲ್ಲನ್ನು ಬಿಳುಪು ಮಾಡುವ ಸಾಹಸಕ್ಕೆ ಹೋಗಬೇಡಿ. ದಂತವೈದ್ಯರ ಬಳಿ ಹೋಗಿ ನಿಮಗೆ ಬ್ಲೀಚಿಂಗ್ ಮಾಡಬೇಕಾದನ್ನ ಅವರು ನಿರ್ಧರಿಸ್ತಾರೆ ಅಂತ ತಾವು ಹೇಳೋದು. ಏನಿದು ಡೆಂಟಲ್ ಬ್ಲೀಚಿಂಗ್? ತಾವು ಹೇಳ್ತಾ ಇದ್ರಿ ಏನೋ ದ್ರಾವಣ ಬಳಸಿ ಮಾಡ್ತಾರೆ. ಇದನ್ನು ಮನೆಯಲ್ಲಿ ಮಾಡೋದಾ ಅಲ್ಲ ವೈದ್ಯರೇ ದಂತ ಚಿಕಿತ್ಸಾಲಯದಲ್ಲಿ ಮಾಡ್ತೀರಾ? ಹೇಗೆ ಮಾಡ್ತಾರೆ ಇದನ್ನ? ಈಗ ಬ್ಲೀಚಿಂಗ್ ಅಲ್ಲಿ ಎರಡು ಬಗೆ ಇದೆ. ಅಂದ್ರೆ ಒಂದು ಈಗ ಹೋಮ್ ಗಾರ್ಡ್ ಅಥವಾ ನೈಟ್ ಗಾರ್ಡ್ಸ್ ಅಂತ ಹೇಳಿದೆ. ಇದನ್ನು ನಾವು ನಮ್ಮ ಈ ರೋಗಿಗಳಿಗೆ ಒಂದು ಬಾಯಿಯಲ್ಲಿ ಇಡುವಂತಹ ಪರಿಕರವನ್ನು ಮಾಡಿಕೊಟ್ಟು ಅದಕ್ಕೆ ಬೇಕಾದ ಈ ಬ್ಲೀಚಿಂಗ್ ಜೆಲ್ ಅನ್ನು ನಾವು ಅವರಿಗೆ ಪ್ರಿಸ್ಕ್ರೈಬ್ ಮಾಡಿ ನಾವು ಅವರಿಗೆ ಅದನ್ನು ಬಳಸುವ ವಿಧಾನವನ್ನು ಹೇಳಿಕೊಟ್ಟು ಕೆಲವೊಂದು ರೋಗಿಗಳಿಗೆ ಇದನ್ನು ಕೊಡ್ಬೋದು. ಇನ್ನು ಕೆಲವೊಂದು ಸಾರಿ ನಮ್ಮ ಡೆಂಟಲ್ ಆಫೀಸಲ್ಲಿ ಅಥವಾ ಡೆಂಟಲ್ ಕ್ಲಿನಿಕ್ನಲ್ಲೇ ಈ ಚಿಕಿತ್ಸೆಯನ್ನು ಮಾಡುವ ವಿಧಾನ ಕೂಡ ಇದೆ. ಹಾಗೆ 2-3 ಬಗೆಯ ವಿಧಾನಗಳಿದೆ ಈ ಚಿಕಿತ್ಸೆಯನ್ನು ಮಾಡುವುದರಲ್ಲಿ. ಇದು ದಂತ ವೈದ್ಯರ ಇದರಲ್ಲಿ ಈಗ ನಾವು ಮನೆಯಲ್ಲಿ ಯಾವ್ದು ಕೊಡ್ತೀವೋ ಇಟ್ ಈಸ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ಡಾಕ್ಟರ್. ಅಂದ್ರೆ ಸುಮ್ಮನೆ ಈಗ ನೀನೊಂದು ಅಲ್ಲಿ ಹೋಗಿ ಅದನ್ನು ತಗೊಂಡು ಬಳಸು ಅಂತೇಳಿ ಹೇಳುವಂಥದ್ದಲ್ಲ. ಯಾವ ರೀತಿ ಬಳಸಬೇಕು, ಅದನ್ನು ಹೇಗೆ ಬಳಸಬೇಕು ಅಂತೇಳಿ ಅವರಿಗೆ ಒಂದು ಪರಿಕರವನ್ನು ಕೊಟ್ಟು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಅವರನ್ನ ಆವಾಗ ಕ್ಲಿನಿಕ್ಗೆ ರೀಕಾಲ್ ವಿಸಿಟ್ ಮಾಡ್ಲಿಕ್ಕೆ ಹೇಳ್ತಾ ಅದನ್ನು ಅಬ್ಸರ್ವ್ ಮಾಡ್ತಾ ಮಾಡುವಂಥದ್ದು. ಈಗ ಒಂದು ಡೆಂಟಲ್ ಬ್ಲೀಚಿಂಗಿಗೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗಲ್ತದೆ? ಈಗ ಬ್ಲೀಚಿಂಗ್ ಅಂತ ಹೇಳಿದ್ರೆ ಒಂದು ಸಿಂಗಲ್ ಅಪಾಯಿಂಟ್ಮೆಂಟ್ ಟ್ರೀಟ್ಮೆಂಟ್ ಅಲ್ಲ. ಬ್ಲೀಚಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಸಮಯ ತಗಲ್ತದೆ. ಅಂದ್ರೆ ಸಾಧಾರಣವಾಗಿ ಕೆಲವೊಂದ್ಸತಿ 2-4 ಅಪಾಯಿಂಟ್ಮೆಂಟ್ ಬೇಕಾಗ್ಬೋದು. ಇದು ಕೆಲವೊಂದ್ಸತಿ ಈಗ ಯಾವ ಮಟ್ಟದ ಕಲೆ ಇದೆ ಅಂತ ಹೇಳಿ, ಈಗ ಇಂಟ್ರಿನ್ಸಿಕ್ ಸ್ಟೈನ್ಸ್ಗಳಿಗೆ ಸಾಧಾರಣವಾಗಿ ಈಗ ಫ್ಲೋರೋಸಿಸ್ ಅಂತ ಹೇಳಿದೆ, ನೀರಿನಲ್ಲಿ ಫ್ಲೋರಿನ್ ಕಂಟೆಂಟ್ ಹೆಚ್ಚಾಗಿ ಅಂತಹ ಜಾಗದಲ್ಲಿರುವ ಹಲ್ಲು ಸ್ವಲ್ಪ ಡಲ್ ಆಗಿ ಕಾಣುವಂಥದ್ದು ಅಥವಾ ಪ್ಯಾಚ್ ಇರುವಂಥ ಫ್ಲೋರೋಸಿಸ್ ಅಂತ ಹೇಳುವ ಕಂಡೀಷನ್ ಎಲ್ಲ ಇದೆ. ಇದೆಲ್ಲ ಕೆಲವು ಸ್ವಲ್ಪ ಸಿವಿಯರ್ ಕಂಡೀಷನ್ಸ್ ಹಲ್ಲಿನ ಕಲೆಗಳಲ್ಲಿ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಮಯ ಬೇಕಾಗ್ತದೆ. ಕೆಲವೊಂದ್ಸತಿ 6 ತಿಂಗಳು ಬೇಕಾಗ್ಬೋದು, 1 ವರ್ಷ ಕೂಡ ಕೆಲವೊಂದ್ಸತಿ ಈ ಹಲ್ಲಿನ ಬಣ್ಣ ಬದಲಾಗಲಿಕ್ಕೆ ಸಮಯ ತಗೊಳ್ಬಹುದು. ಓಕೆ, ಸೊ ಹಾಗಾದರೆ ಈಗ ಯಾರಿಗೆ ದಂತವೈದ್ಯರ ಚಿಕಿತ್ಸಾಲಯದಲ್ಲಿ ಬಹಳ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅಂಥವರಿಗೆ ಹೋಮ್ ಬ್ಲೀಚಿಂಗ್ ಅಂತ ಹೇಳಿ ತಾವು ಅವರಿಗೆ ಯಾವ ರೀತಿ ಮಾಡುವುದು ಅಂತ ಹೇಳಿಕೊಟ್ಟು ಅವರನ್ನು ಮನೆಯಲ್ಲಿ ಬ್ಲೀಚಿಂಗ್ ಮಾಡುವ ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ, ಯಾರಿಗೆ ಟೈಮ್ ಇದೆ ಅವರು ದಂತ ಚಿಕಿತ್ಸಾಲಯದಲ್ಲಿ ಬಂದು ಕೂತ್ಕೊಂಡು ಅದಕ್ಕೆ ಬೇಕಾದಂಥ ಟ್ರೇ ಮಾಡಿಕೊಂಡು ದ್ರಾವಣವನ್ನು ಹಾಕಿ ಅದನ್ನು ಬ್ಲೀಚಿಂಗ್ ಮಾಡಿ ದಂತವೈದ್ಯರ ಮಾರ್ಗದರ್ಶನದಲ್ಲೇ ನಡಿಬೇಕು ಅಂತ ತಾವು ಹೇಳ್ತೀರಾ. ಇದು ಈ ಬ್ಲೀಚಿಂಗಿಗೆ ದ್ರಾವಣ ಉಪಯೋಗಿಸಿ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲಿ ಲೇಸರ್ ಮುಖಾಂತರನೂ ಹಲ್ಲನ್ನು ಬಿಳಿ ಮಾಡ್ತದೆ ಅಂತ ಕೇಳಿದ್ದೇವೆ. ಅದು ಏನು ಅಂತ ತಾವು ಹೇಳ್ಬೋದಾ?
ಈಗ ಈ ದ್ರಾವಣಗಳನ್ನು ಬಳಕೆ, ಕೆಮಿಕಲ್ಗಳ ಬಳಕೆ ಹೇಳಿದ್ವಿ. ಈ ಕೆಮಿಕಲ್ ಒಂದು ಆಕ್ಟಿವೇಶನ್ ಮಾಡ್ಲಿಕ್ಕೆ, ಅಂದ್ರೆ ಅದು ಕಾರ್ಯನಿರ್ವಹಿಸುವ ತರ ಮಾಡ್ಲಿಕ್ಕೆ ಬೇರೆ ಬೇರೆ ತರದ ಚಿಕಿತ್ಸೆಯಲ್ಲಿ ವಿಧಾನಗಳಿವೆ. ಅದೀಗ ನಮ್ಮ ದಂತವೈದ್ಯರ ಕ್ಲಿನಿಕಲ್ಲಿ ಕೂಡ ಲೇಸರ್ ಅನ್ನು ಬಳಸಿ ಟೂತ್ ವೈಟ್ನಿಂಗ್ ಮಾಡುವಂಥದ್ದು. ಅದು ಏನೇ ಮಾಡಬೇಕಿದ್ರು ಈ ದ್ರಾವಣ ಕೆಮಿಕಲ್ ಅನ್ನ ಹಲ್ಲಿನ ಜಾಗದ ಮೇಲೆ ಇಟ್ಟು ಅಥವಾ ಹಲ್ಲಿನ ಒಳಗೆ ಅದನ್ನು ಇರಿಸಿ ನಂತರ ಅದನ್ನು ಆಕ್ಟಿವೇಟ್ ಮಾಡ್ಲಿಕ್ಕೋಸ್ಕರ ಲೇಸರ್ ಬಳಸುವಂಥದ್ದು, ಅಥವಾ ಕೆಲವು ಪರ್ಟಿಕ್ಯುಲರ್ ಲೈಟ್ಗಳಿದೆ ಆ ಲೈಟ್ಗಳನ್ನು ಬಳಸುವಂಥದ್ದು, ಅಥವಾ ಹೀಟ್ ಟೆಕ್ನಿಕ್ ಅಂತಲೂ ಇದೆ. ಅಂದ್ರೆ ಅದನ್ನ ಬಿಸಿ ಮಾಡಿ ಅದರಲ್ಲಿ ಇರುವ ಅಂಶಗಳನ್ನು ಆಕ್ಟಿವೇಟ್ ಮಾಡುವಂತಹ ವಿಚಾರಕ್ಕೆ ಈ ಲೇಸರ್ಗಳನ್ನೆಲ್ಲ ಬಳಸಲಿಕ್ಕೆ. ಸೊ ದ್ರಾವಣಗಳನ್ನು ಬಳಸ್ಬೋದು, ಲೇಸರ್ಗಳನ್ನು ಬಳಸಿ ಒಟ್ಟಿನಲ್ಲಿ ಇಂಟ್ರಿನ್ಸಿಕ್ ಸ್ಟೇನ್, ಹಲ್ಲಿನ ಒಳಭಾಗದಲ್ಲಿ ಉಂಟಾದಂತಹ ಸ್ಟೇನ್ಗಳನ್ನು ಈ ರೀತಿ ದಂತ ಬಿಳುಪೀಕರಣ ಅಥವಾ ಡೆಂಟಲ್ ಬ್ಲೀಚಿಂಗ್ ಮಾಡಿ ಬಿಳುಪಾಗಿಸ್ಬೋದು. ದಂತ ವೈದ್ಯರ ಮಾರ್ಗದರ್ಶನದಲ್ಲೇ ಮಾಡಿಸಬೇಕು ಅಂತೇಳಿ ತಾವು ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛಪಡ್ತೀರಾ. ಇದರಿಂದ ಈ ರೀತಿ ಬ್ಲೀಚಿಂಗ್ ಮಾಡಿಸೋದ್ರಿಂದ ಏನಾದರೂ ತೊಂದರೆ ಇದೆಯಾ, ಮತ್ತು ಅದರ ಸೈಡ್ ಎಫೆಕ್ಟ್ಸ್ ಏನಾರು ಇದೆಯಾ, ಅಥವಾ ಬೇರೆ ಏನಾದರೂ ಸಬ್ಸಿಕ್ವೆಂಟ್ ಈವೆಂಟ್ಸ್ಗಳೇನಾರು ಇದೆಯಾ, ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಒಂದು ಬ್ರೇಕಿನ ನಂತರ ಮಾಡೋಣ. ವೀಕ್ಷಕರೇ, ದಂತ ಮಂಥನ ಕಾರ್ಯಕ್ರಮದಲ್ಲಿ ದಂತ ಬಿಳುಪೀಕರಣ, ಡೆಂಟಲ್ ಬ್ಲೀಚಿಂಗ್ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ರೀತಿ ಬ್ಲೀಚಿಂಗ್ ಮಾಡ್ತಾರೆ, ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಎನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಅಶ್ವಿನ್ ನಮಗೆ ನೀಡ್ತಾ ಇದ್ದರು. ಈಗ ಈ ದಂತ ಬ್ಲೀಚಿಂಗ್ ಮಾಡುವುದರಿಂದ ಯಾವುದಾದರೂ ಅಡ್ಡ ಪರಿಣಾಮಗಳು, ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ, ಅದರ ಬಗ್ಗೆ ಹೆಚ್ಚಿನ ಬೆಳಕು ನೀಡ್ತೀರಾ ಡಾಕ್ಟ್ರೆ? ಹೌದು, ಈಗ ಡೆಂಟಲ್ ಬ್ಲೀಚಿಂಗ್ ಮಾಡಿಸೋದ್ರಿಂದ ಸೈಡ್ ಎಫೆಕ್ಟ್ ಖಂಡಿತ ಇದೆ. ಆದರೆ ಯಾವ ರೀತಿ ಎಷ್ಟರ ಮಟ್ಟಿಗೆ ಆಗ್ಬೋದು ಅಂತ ಹೇಳಿ ಈ ದಂತವೈದ್ಯರ ಒಂದು ಸೂಪರ್ವಿಷನ್ ಇರುವ ಕಾರಣ ಅದರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಬೇಕಾದ ವಿಷಯ ಇಲ್ಲ. ಅಂದರೆ ಈಗ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಡೆಂಟಲ್ ಹೈಪರ್ ಸೆನ್ಸಿಟಿವಿಟಿ ಅಂತ, ಅತಿ ಸಂವೇದನೆ, ಇದು ಆಗುವ ಸಾಧ್ಯತೆ ಇದೆ ಕೆಲವೊಂದು ಸತಿ. ಈ ಡೆಂಟಲ್ ಇದಕ್ಕೆ ನಾವು ಕೆಲವು ದ್ರಾವಣಗಳನ್ನು, ಕೆಮಿಕಲ್ಗಳನ್ನು ಬಳಸ್ತೇವೆ ಅಂತ ನಾವು ಹೇಳಿದ್ವಿ. ಸೊ ಇದು ಹಲ್ಲಿನ ಒಳಪದರಗಳಿಗೆ ಕೆಲವೊಂದು ಸತಿ ರೀಚ್ ಆದಾಗ ಆಗುವಂಥ ಸಾಧ್ಯತೆ ಇದೆ. ಆದರೆ ಈ ಎಲ್ಲ ಚಿಕಿತ್ಸೆ ಮಾಡುವ ಮೊದಲು ಸರಿಯಾದ ವಿಧಾನಗಳನ್ನು ಬಳಸೋದು, ಅಥವಾ ಯಾರಿಗೆ ಈ ಚಿಕಿತ್ಸೆ ಬೇಕು ಅಂತೇಳಿ ಒಂದು ಕರೆಕ್ಟಾದ ಡಯಾಗ್ನೋಸಿಸ್ ಮಾಡುವಂಥದ್ದು, ಒಂದು ಸರಿಯಾದ ಎಕ್ಸಾಮಿನೇಷನ್ ಮಾಡುವಂಥದ್ದು, ಅಥವಾ ಈ ದ್ರಾವಣಗಳಿಗೆ ಯಾವ್ದಾರು ಅಲರ್ಜಿ ಇದೆಯಾ ಅಂತೇಳಿ ಮೊದಲೇ ಹಿಸ್ಟ್ರಿಯಲ್ಲಿ ಕೇಳಿಕೊಳ್ಳುವಂಥದ್ದು, ಮುಂತಾದ ವಿಚಾರಗಳಿಗೆಲ್ಲ ಒಂದು ಬೆಳಕು ಆ ವೈದ್ಯರು ಚೆಲ್ಲಿ ಜಾಗ್ರತೆಯಿಂದ ಮಾಡಿದಾಗ ಈ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡ್ಬೋದು. ಈ ಡೆಂಟಲ್ ಬ್ಲೀಚಿಂಗ್ ಮಾಡುವುದರ ಮೊದಲು ಎಕ್ಸ್ರೇ ತೆಗೆಯುವುದು, ಹಲ್ಲಿನ ರಚನೆ ಹೇಗಿದೆ ಅದರ ಬಗ್ಗೆ ತಿಳ್ಕೊಳ್ಳೋದು ಏನಾದರೂ ಇದೆಯಾ, ಅಲ್ಲ ಡೈರೆಕ್ಟ್ ಎಲ್ಲರಿಗೂ ಬ್ಲೀಚಿಂಗ್ ಮಾಡ್ತೀರಾ? ಇಲ್ಲ, ಆ ರೀತಿ ಡೈರೆಕ್ಟ್ ಆಗಿ ಯಾವುದೇ ಚಿಕಿತ್ಸೆಯನ್ನು ನಾವು ಮಾಡಬಾರ್ದು. ಪ್ರತಿಯೊಂದು ಇದಕ್ಕೂ ಕೂಡ ಒಂದು ಪೂರ್ವ ಸಿದ್ಧತೆ ಅಂತ. ಈಗ ನಾವು ಆ ರೋಗಿಯ, ಈಗ ನಾನು ಆಗ್ಲೇ ಹೇಳಿದಾಗ ಎಲರ್ಜಿಗಳ ಬಗ್ಗೆ ವಿಚಾರ ಮಾಡೋದಾಗ್ಲಿ, ಹಲ್ಲಿನ ರಚನೆ, ಈಗ ಹಲ್ಲಿನಲ್ಲಿ ದಂತ ಕುಳಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಕೂಡಲೇ ನಾವು ವೈಟನಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಲ್ಲು ಕುಳಿಯನ್ನು ಫಿಲ್ ಮಾಡಿ ನಂತರವೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈ ಕೆಮಿಕಲ್ಗಳು ಹಲ್ಲಿನ ತುಂಬಾ ಒಳಪದರಗಳಿಗೆ ಹೋಗಬಾರ್ದು. ಇದು ಹೊರಗಿನ ಪದರದಲ್ಲಿ, ಒಳಪದರಕ್ಕೆ ಹೋಗಿ ಪಲ್ಪಿಗೆ ತಲುಪಿದ್ರೆ ಖಂಡಿತವಾಗಿ ಸಹ ಹಲ್ಲಿನ ಜೀವಕ್ಕೆ ತೊಂದರೆ ಇದೆ, ಮತ್ತಷ್ಟು ಡ್ಯಾಮೇಜ್ ಆಗ್ಬಹುದು. ಹಾಗಾದ ಕಾರಣ ಒಂದು ಹಲ್ಲಿನ ರಚನೆ ಮತ್ತು ಅದರ ಸ್ಟ್ರಕ್ಚರ್ ಅನ್ನು ನೋಡಿಕೊಂಡು ಆ ಪ್ರತಿಯೊಬ್ಬ ರೋಗಿಗೆ ಯಾವ ರೀತಿ ಬೇಕು ಅಂತ ಹೇಳಿ ನೋಡಿದ ನಂತರವೇ ಚಿಕಿತ್ಸೆಯನ್ನು ಸಮರ್ಪಕವಾಗಿ ಮಾಡಬಹುದು. ಸೊ ಎಲ್ಲ ರೋಗಿಗಳಿಗೆ ಎಲ್ಲರಿಗೂ ಒಂದೇ ರೀತಿಯ ದ್ರಾವಣ, ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸೆ ಅಂತ ಇಲ್ಲ. ಪ್ರತಿಯೊಬ್ಬ ರೋಗಿಯ ರೋಗ ಲಕ್ಷಣಗಳು, ಅವರ ದೇಹ ರಚನೆ, ಹಲ್ಲಿನ ರಚನೆ ನೋಡಿಕೊಂಡು ಅವರ ಹಿಸ್ಟ್ರಿ ತೆಗೆದುಕೊಂಡು ಯಾವ ರೀತಿಯ ಬ್ಲೀಚಿಂಗ್ ಮಾಡಬೇಕು ಅನ್ನೋದನ್ನು ನಿರ್ಧರಿಸಿ ಅದನ್ನು ಬ್ಲೀಚಿಂಗ್ ಮಾಡಿ ರೋಗಿಯನ್ನು ನಗುಮುಖವನ್ನು ನಾವು ಬರುವಂತೆ ಮಾಡುವಂತಹ ಪ್ರಕ್ರಿಯೆ ದಂತ ಬಿಳುಪೀಕರಣ. ಇದರ ಖರ್ಚು ಎಷ್ಟಾಗ್ತದೆ ಡಾಕ್ಟರ್, ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸಾಧಾರಣವಾಗಿ 8,000 ರಿಂದ 10,000 ರೂಪಾಯಿಗಳಷ್ಟು ಖರ್ಚು ಬೇಕಾಗ್ಬೋದು. ಯಾಕಂದ್ರೆ ಇದು ಮಲ್ಟಿಪಲ್ ವಿಸಿಟ್ ಟ್ರೀಟ್ಮೆಂಟ್, ಒಂದೇ ವಿಸಿಟ್ ನಲ್ಲಿ ಆಗುವಂತದ್ದಲ್ಲ. ಹಾಗೆ ಕಾರಣ ಸ್ವಲ್ಪ ಖರ್ಚಿದೆ. 8,000 ರಿಂದ 10,000 ರೂಪಾಯಿ ಒಂದೇ ಸಿಟ್ಟಿಂಗ್ ಅಲ್ಲ, ಮಲ್ಟಿಪಲ್ ಸಿಟ್ಟಿಂಗ್ ಬೇಕಾಗ್ತದೆ. ಯಾಕಂದ್ರೆ ಒಂದೇ ಸತಿ ದ್ರಾವಣ ಹಾಕಿ ಬಿಟ್ಟು ಕಳಿಸುವಂತದ್ದಲ್ಲ, ಮತ್ತೆ ಅದರನ್ನ ನೋಡಿಕೊಂಡಿರ್ಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ, ಚಿಕಿತ್ಸೆಯನ್ನು ನಿಲ್ಲಿಸಬೇಕಲ್ಲ ಮುಂದುವರಿಸಬೇಕಾ ಅಂತ ಹೇಳೋ ಡಿಸಿಷನ್ ವೈದ್ಯರು ತಗೊಳ್ಬೇಕಾಗ್ತದೆ. ಸಾಧಾರಣವಾಗಿ ಒಂದು 2 ರಿಂದ 6 ವಿಸಿಟ್ ನಷ್ಟು ಬೇಕಾಗ್ತದೆ. ಸೊ ವಿಸಿಟಿನ ಸಂಖ್ಯೆ ಜಾಸ್ತಿ ಆದಾಗೆ ಖರ್ಚಿನ ವೆಚ್ಚವು ಜಾಸ್ತಿ ಆಗ್ತದೆ ಅಂತ ಅನಿಸ್ತದೆ. ಹೌದು. ಈಗ ಈ ಚಿಕಿತ್ಸೆ ಅನ್ನೋದು, ಈ ದಂತ ಬ್ಲೀಚಿಂಗ್ ಅನ್ನೋದು ಇಸ್ ಇಟ್ ಟೆಂಪರರಿ ಆರ್ ಪರ್ಮನೆಂಟ್? ಈಗ ಒಮ್ಮೆ ಒಬ್ಬ ರೋಗಿಗೆ ಬ್ಲೀಚಿಂಗ್ ಮಾಡಿದ ಮೇಲೆ ಮತ್ತೆ ಲೈಫ್ ಲಾಂಗ್ ಅವನಿಗೆ ಬ್ಲೀಚಿಂಗ್ ಮಾಡುವುದೇ ಬೇಡ, ಪರ್ಮನೆಂಟ್ ಆಗಿ ಇದು ರಿಸಲ್ಟ್ ಉಳಿತದ, ಅಲ್ಲ ಪದೇ ಪದೇ ಮಾಡಬೇಕಾ?
ಪರ್ಮನೆಂಟ್ ಅಂತ ಹೇಳಿ ಇದು ಶಾಶ್ವತ ಪರಿಹಾರ ಅಲ್ಲ ಖಂಡಿತವಾಗಿ ಕೂಡ. ಆದರೆ ಒಂದು ಸಾಧಾರಣ 2 ವರ್ಷಗಳ ತನಕ ಅಲ್ಲ, ಇದು ಒಂದ್ಸತಿ ಮಾಡಿದ್ರೆ ಇದೊಂದು ಟೆಂಪರರಿ ಪರಿಹಾರ ಅಂತ ಹೇಳ್ಬೋದು. ಶಾಶ್ವತವಾಗಿ ಇದು ಯಾವತ್ತು ಉಳಿಯುವುದು ಕಷ್ಟ. ಸೊ ಒಮ್ಮೆ ಬ್ಲೀಚಿಂಗ್ ಮಾಡಿಸಿದ ನಂತರ ಪುನಃ 6 ತಿಂಗಳು 1 ವರ್ಷ 2 ವರ್ಷ ಕಳೆದ ನಂತರ ಪುನಃ ಅವರಿಗೆ ಅದೇ ರೀತಿಯ ತೊಂದರೆಗಳಿದ್ದರೆ ಮಗದೊಮ್ಮೆ ಬ್ಲೀಚಿಂಗ್ ಮಾಡಿಸ್ಬೋದು ಅಂತೇಳಿ ತಮ್ಮ ಅಭಿಪ್ರಾಯ. ವೀಕ್ಷಕರೇ, ಇವತ್ತಿನ ದಿವಸ ದಂತಮಂಥನ ಕಾರ್ಯಕ್ರಮದಲ್ಲಿ ದಂತ ಬಿಳುಪೀಕರಣದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ಅಶ್ವಿನ್ ಅವರು ಬಹಳ ಸಾಮಾನ್ಯ ಶಬ್ದಗಳಲ್ಲಿ ವಿವರಣೆ ನೀಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ಚಂದ ಕಾಣಿಸಿಕೊಟ್ಟ ತಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹಾಗೂ V4 ನ್ಯೂಸ್ ತಂಡಕ್ಕೆ ಧನ್ಯವಾದಗಳು. ಶುಭಮಸ್ತು. ಸರ್ವೇ ಜನ ಸುಖಿನೋ ಭವಂತು.